ನಾವು ಹೆಂಗಸರು ಇಲ್ಲದಿದ್ದರೆ ನಿಮ್ಮ ಗಂಡಸರ ಬಟ್ಟೆ ಯಾರು ಒಗೆಯುವುದು? ಅದೇ ಗಂಡಸರು ಹುಷಾರಿದ್ದಾರೆ, ಗಂಡಸರು ಹೇಳ್ತಾರೆ ನೀವು ಹೆಂಗಸರು ಇಲ್ಲವೇ ಎಂದಾದರೆ ಕ್ಲಿಕ್ ಮಾಡಿ ಅಷ್ಟೇ. ಯಾಕಂದ್ರೆ ಸಂಘದ ಬಹಳ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಅದಕ್ಕೋಸ್ಕರ ಎರಡು ಲೈನ್ ಬಹಳಷ್ಟು ವೈರಲ್ ಮಾಡಿದೆ. ಎಲ್ಲ ನಮ್ಮ ಶೋಭಾ ಪ್ರಸಾದ್ ಸರ್ ಫೇಸ್ಬುಕ್ ಅಲ್ಲೂ ಆಗಿದ್ದು ಓಡಿಸಿದ್ದೆಲ್ಲ ನಮ್ಮ ಸಂತೋಷ್ ಶೆಟ್ಟರ್ ಸರ್ಗೆ ಆಡಿದ್ವಿ. ಅದು ಡೈರೆಕ್ಟ್ ನಮ್ಮ ರೂಪೇಶ್ ಶೆಟ್ಟರ್ಗೂ ತಂದಿದ್ದಾರೆ ಸಾಂಗ್. ಕಾಸು ದಾಯೆ ಪಾಪ ದಾಯೆ ಸಿಗು ಬಂದಾಗ ಉಲ್ಲಾಯ ಯಾನ್ ಮಲ್ಲಾಯೆ ಮನ್ವೆ ಈಗೋ ದಾಯೆ ಸೋದು ಕರ್ದು ದಿಲು ದುಲಾಯೆ ಸಿಗು ಸಿಗು ಬಂದಾಗ ಸೊಸೆ ಕೊಡಿಲ್ಲ ಎಲ್ಲ ದೊಡ್ಡ ಸಾರ್ಥ ಇಲ್ಲ. ಎನಿವೇ ಥ್ಯಾಂಕ್ ಯು ವೆರಿ ಮಚ್. ಬಹಳಷ್ಟು ವೈರಲ್ ಮಾಡಿದ್ದಾರೆ. ಮಠದ ಪುಣ್ಯ ಆಕ್ಚುಲಿ ನಾವು ಇಲ್ಲಿಂದ ಮಠದ ಪುಣ್ಯ ಈಗ ವೈರಲ್ ಆಗಿರೋದು. ನಾವು ಇಲ್ಲೊಂದು ಚಿಕ್ಕ ಸ್ಮಾಲ್ ವಿಡಿಯೋಸ್ ಮಾಡಿ ಮಠದ ಪನ್ನೆ ನಿನ್ನ ಕೊಟ್ಟು ಯಾನ ಪಿಂದೊಡನೆ ತಗಡೆ ಗುಲ್ಲದೇನು ಮಲ್ಲು ಮಾತನೆ ಉಡಲ ಬಾಗಿಲು ತಡದಡ ಪುಟ್ಟಲು ನಿದಿರದ ಕನ್ನಡು ಮಠದ ಪನ್ನೆ ನಿನ್ನ ಕೊಟ್ಟು ಯಾನ ಪಿಂದೊಡನೆ ತಗಡೆ ಗುಲ್ಲದೇನು ಮಲ್ಲು ಮಾತನೆ. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಸಾರಿ ನೀವು ಬರ್ಬೇಕು. ನಮ್ ಶೆಟ್ರು ಇದಾರೆ, ಪೂಜಾರಿನೂ ಇದಾರೆ, ಎಲ್ಲರೂ ಬರ್ತಾ ಇದಾರೆ. ನೀವು ಬರ್ಬೇಕು. ಎಲ್ಲ ಬರ್ತೀರಾ, ನಾವು ಬರ್ತೀವಿ. ಆಗಸ್ಟ್ 1 ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ವಾಚ್ ಮಾಡ್ತಾ ಇದೆ. ನಮ್ ಶೆಟ್ರು ಬಂದ್ರೆ ಇಲ್ಲ ತೋರಿಸಿ. ಸಂಗೀತ ರಸಮಂಜರಿ ಇದೆ, ಈ ತರ ಸ್ಟೆಪ್ಗಳೆಲ್ಲ ಹಾಕ್ತೀರಾ. ನಮ್ ಜೊತೆ ಹಾಕ್ಬೇಕಾ, ಬರ್ತೀರಾ? ಬಲೆ 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 ಎಲ್ಲರೂ ಬರ್ಬೇಕು. ಜೈ ತುಳುನಾಡು, ಜೈ ಜೈ ತುಳುನಾಡು ಸೇರಿ ಮಾತಾಡ. ನಮಸ್ಕಾರ.
ಬರ್ಬೇಕು ಇದೆಲ್ಲ. ನೀರಿಗೆ ಹೋದ ಎಮ್ಮೆ, ನೀರಿಗೆ ಹೋದ ಎಮ್ಮೆ, ಕಬರಿಗೆ ಹೋದ ಹೆಂಡತಿ. ಎಮ್ಮೆ, ಎಮ್ಮೆ ಅಂದ್ರೆ ಎಮ್ಮೆ ಅಂದ್ರೆ ಎಮ್ಮೆ. ನೀರಿಗೆ ಹೋದ ಎಮ್ಮೆ, ಕಬರಿಗೆ ಹೋದ ಹೆಂಡತಿ. ನೀರಿಗೆ ಹೋದ ಎಮ್ಮೆ, ಕಬರಿಗೆ ಹೋದ ಹೆಂಡತಿ, ಬಾರಿಗೆ ಹೋದ ಗಂಡ. ಕಬರಿಗೆ ಹೋದ ಹೆಂಡತಿ, ಬಾರಿಗೆ ಹೋದ ಗಂಡ, ನೀರಿಗೆ ಹೋದ ಎಮ್ಮೆ. ಈ ಮೂವರು ಕೂಡ ಬೇರೆ ಇದ್ದವರಿಗೆ ಬರುವುದಿಲ್ಲ. ಇದು ನಾನು ಮೊನ್ನೆ ಊರಿನಿಂದ ಬರುವಾಗ ನಮ್ಮ ನೆರೆಕರೆಯಲ್ಲಿ ಗಲಾಟೆ ಆಗ್ತಿದ್ದು ಮನೆಯಲ್ಲಿ. ನಾನು ಅಲ್ಲಿ ಕಿವಿ ಬಿಟ್ಟು ಕೇಳಿದೆ ಎಂತ ಗಲಾಟೆ ಎಂದು. ಅಲ್ಲಿ ಗಂಡ ಹೆಂಡರ ಜಗಳ, ಗಂಡ ಹೆಂಡರ ಜಗಳ, ಎಷ್ಟು ಜಗಳ ಇದ್ದಾರೆ. ಗಂಡ ಇರ್ತಾನೆ, ನನಗೆ ಈ ಮನೆಯಲ್ಲಿ ನಿಲ್ಲಬೇಕಾದರೆ, ನನಗೆ ಈ ಮನೆಯಲ್ಲಿ ನಿಲ್ಲಬೇಕಾದ್ರೆ ನನಗೆ ಶಾಂತಿ ಬೇಕು. ನನಗೆ ಈ ಮನೆಯಲ್ಲಿ ನಿಲ್ಲಬೇಕಾದ್ರೆ ನನಗೆ ಶಾಂತಿ ಬೇಕು. ಅದಕ್ಕೆ ಹೆಂಡತಿ ಹೇಳ್ತಾರೆ, ನಿನಗೆ ಶಾಂತಿ ಬೇಕಾದ್ರೆ ನನಗೆ ಸಂತೋಷ ಬೇಕು. ನಾನು ಒಬ್ಬ ಹುಡುಗಿಯ ಲವ್ ಮಾಡಿದ್ದೆ. ನಾನು ಒಂದು ಹುಡುಗಿಗೆ ಪ್ರೀತಿ ಮಾಡಿದ್ದೆ. ಹುಡುಗಿ ನನಗೆ ಕೈ ಕೊಟ್ಟಳು. ಹುಡುಗಿ ನನಗೆ ಕೈ ಕೊಟ್ಟಳು. ಈಗ ನನ್ನ ಹೃದಯ ನುಚ್ಚು ದೂರ ಆಯ್ತು. ಅದೇ, ಈಗ ನನ್ನ ಹೃದಯ ನುಚ್ಚು ದೂರ ಆಯ್ತು, ತುಂಡು ತುಂಡಾಯ್ತು, ಬೇರ್ಪಡೆ ಆಯ್ತು. ನನ್ನ ಹೃದಯ ತುಂಡು ತುಂಡಾಗಿ ಬೇರ್ಪಡೆ ಆಯ್ತು, ತುಂಡು ತುಂಡುಗಳಾದವು ನನ್ನ ಹೃದಯ. ಯಾಕೆ? ಹುಡುಗಿ ನನಗೆ ಕೈ ಕೊಟ್ಟಳು. ಈಗ ಅದು ಬೇರೆ ಬೇರೆಯಾದ ತುಂಡುಗಳು, ಅದು ಬೇರೆ ಬೇರೆಯಾದ ತುಂಡುಗಳು ಬೇರೆ ಬೇರೆ ಹುಡುಗಿಯರ ಲವ್ ಮಾಡ್ತಾರೆ. ಪ್ರತಿ ಪುರುಷರ, ಪ್ರತಿ ಗಂಡಸರ, ಪುರುಷರ ಯಶಸ್ವಿ ಉಂಟಲ್ಲ, ಯಶಸ್ವಿ ಹಿಂದೆ ಸ್ತ್ರೀಯರ ಪಾತ್ರ ಇದೆ. ಹೌದು, ಪ್ರತಿಯೊಬ್ಬ ಪುರುಷರ ಯಶಸ್ವಿನ ಹಿಂದೆ ಅವರ ಸ್ತ್ರೀಯರ ಪಾತ್ರ ಇದೆ. ನಿಮ್ಮ ಯಶಸ್ಸು ತುಂಬಾ ಆಗಬೇಕಾದ್ರೆ, ಜಾಸ್ತಿ ಆಗಬೇಕಾದ್ರೆ, ನಿಮ್ಮ ಯಶಸ್ಸು ತುಂಬಾ ಜಾಸ್ತಿ ಆಗಬೇಕಾದ್ರೆ ಬೇರೆ ಬೇರೆ ಸ್ತ್ರೀಯರ ಮಾಡಿ, ಬೇರೆ ಬೇರೆ ಸಾಹಸ ಮಾಡಿ. ಅದು ಗಂಡಸರು ಸಂಪಾದನೆ ಮಾಡುದು, ಹೆಂಡಸರು ಮನೆ ನಡೆಸುವುದು. ಗಂಡಸರು ಸಂಪಾದನೆ ಮಾಡುದು, ಮನೆಯವರು ಹೆಂಗಸರು ಮನೆದು ಗುರುಕಾರ್ಯ ಮಾಡುವುದು ಹೆಂಗಸರು. ಹಾಗೆ ಹೆಂಗಸರ ಬೀಸುವುದು ಮೇಲೆ ಸಾರಿ ಅವರ ಕೈ ಮೇಲೆ ಅದೇ ಜೋಕ್, ಅಲ್ಲೇ ಮಲಗಿದ್ದು. ಒಮ್ಮೆ ಹೆಂಗಸರು ಹೇಳಿದರು, ನಾವು ಹೆಂಗಸರು ಇಲ್ಲದಿದ್ದರೆ ನಿಮ್ಮ ಗಂಡಸರ ಬಟ್ಟೆ ಯಾರು ಒಗೆಯುವುದು? ನಾವು ಹೆಂಗಸರು ಇಲ್ಲದಿದ್ದರೆ ನಿಮ್ಮ ಗಂಡಸರ ಬಟ್ಟೆ ಯಾರು ಒಗೆಯುವುದು? ಅದೇ ಗಂಡಸರು ಹುಷಾರಿದ್ದಾರೆ. ಗಂಡಸರು ಹೇಳ್ತಾರೆ, ನೀವು ಹೆಂಗಸರು ಇಲ್ಲವೇ ಎಂದಾದರೆ ಗಂಡಸರಿಗೆ ಬಟ್ಟೆ ಆಗತ್ತೆ. ಹಾಗೆ ತುಂಬಾ ಉಂಟು.
ಕೊಟ್ಟು ಯಾರು